ಮೆಡಿಕಲ್ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ನಾಟಿಕಲ್ ಆಶ್ರಯದಲ್ಲಿ ವಿಶ್ವ ಸ್ತನ್ಯಪಾನ ದಿನ ಆಚರಿಸಲಾಯಿತು ಹಾಗೂ ಆಶಾ ಕಾರ್ಯಕರ್ತರಿಗೆ ಮಾಹಿತಿ ಕಾರ್ಯಾಗಾರ ನಡೆಯಿತು. ಕಣಚೂರು ಮೆಡಿಕಲ್ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಆಡಳಿತ ನಿರ್ದೇಶಕ ಅಬ್ದುಲ್ ರೆಹಮಾನ್ ಕಣಚೂರು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ರು. ನಂತರ ಮಾತನಾಡಿದ ಅವರು, ಕಣಚೂರು ಸಮೂಹ ಸಂಸ್ಥೆ ಆಸ್ಪತ್ರೆ ಪ್ರಾರಂಭಿಸಿದ ಎಲ್ಲಾ ರೀತಿಯಲ್ಲಿ ಯಶಸ್ಸು ಕಂಡಿದೆ. ಸಾರ್ವಜನಿಕರಿಗೆ ಉತ್ತಮ ಸೇವೆ ನೀಡುವ ಮೂಲಕ ಆಸ್ಪತ್ರೆ ಹೆಸರುವಾಸಿಯಾಗಿದೆ. ಇನ್ನು ಮುಂದೆಯೂ ಎಲ್ಲರ ಸಹಕಾರ ಕೋರುತ್ತದೆ ಎಂದು ಹೇಳಿದ್ರು. ಈ ಭಾಗದ ಜನತೆಗೆ ಇಲ್ಲಿ ಮಾತ್ರ ಅಲ್ಲ, ಇಲ್ಲಿಂದ ಹಳ್ಳಿಯಿಂದ ದೂರದಿಂದ ಇಲ್ಲಿಗೆ ಬರ್ತಾ ಇದ್ದಾರೆ. ಸೊ ಬಂದು ಆ ತಾಯಿ ಇಲ್ಲಿ ಹೆರಬೇಕು ಅಂತ ಹೇಳಿದ್ರೆ ಅದೊಂದು ಚಿಕ್ಕ ಮಾಮೂಲಿ ಕೆಲಸ ಅಲ್ಲ. ಸೊ ಅದಕ್ಕೋಸ್ಕರ ಅಂತ ಕೆಲಸ ಇಲ್ಲಿ ಇವತ್ತು ಆಗ್ತಾ ಇದೆ. ಎಷ್ಟೋ ಮಗುವನ್ನು ನಾವು ಪ್ರಿಮೆಚೂರ್ ಬೇಬಿ ಇಲ್ಲಿ ಹುಟ್ಟಿದ್ದು ಇದೆ. ಅದು ತಿಂಗಳಗಟ್ಟಲೆ ಇಲ್ಲಿ ICU ಇದ್ದು ಚೆನ್ನಾಗಿ ಓದದ್ದು ಎಷ್ಟೋ ಉದಾಹರಣೆಗಳಿವೆ. ಸೊ ನಾನು ಯಾಕೆ ಇದನ್ನು ಹೇಳಿಕೆ ಬಯಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಆಸ್ಪತ್ರೆ ಜನರ ಕಾಳಜಿಯನ್ನು ಅರ್ಥ ಮಾಡಿಕೊಂಡು ಅವರಿಗೆ ಏನು ಪಾಪದವರಿಗಾಗ್ಲಿ ದುಡ್ಡಿದ್ದವರಿಗಾಗ್ಲಿ ದುಡ್ಡಿಲ್ಲದವರಿಗಾಗ್ಲಿ ಎಲ್ಲ ರೀತಿಯಲ್ಲೂ ಒಂದೇ ತರದ ಸಮಾನವಾದಂತಹ ಒಂದು ಸೇವೆಯನ್ನು ಕೊಡ್ಲಿಕ್ಕೆ ನಾವು ನಮ್ಮ ಹಾಸ್ಪಿಟಲ್ ಅಲ್ಲಿ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ, ಇನ್ನು ಮುಂದಕ್ಕೂ ಮಾಡ್ತೇವೆ. ಸ್ತ್ರೀರೋಗ ಮತ್ತು ಪ್ರಸೂತಿ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಕದ್ರಿ ಯೋಗೀಶ್ ಬಂಗೇರಾ ಮಾತನಾಡಿ, ಮಗು ಹುಟ್ಟಿದ ನಂತರ ತಾಯಿಯ ಎದೆ ಹಾಲು ಲಸಿಕೆಗೆ ಸಮಾನವಾಗಿದೆ. ತಾಯಿ ಸರಿಯಾಗಿ ಹಾಲು ಕೊಟ್ಟರೆ ಬ್ರೆಸ್ಟ್ ಕ್ಯಾನ್ಸರ್ನಿಂದ ಮುಕ್ತವಾಗಬಹುದು. ಮಗುವಿನಲ್ಲೂ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ. ಎದೆ ಹಾಲನ್ನ 1 ವರ್ಷದವರೆಗೆ ಕಡ್ಡಾಯವಾಗಿ ನೀಡಬೇಕು. ನಂತರದ ದಿನಗಳಲ್ಲಿ ಮಗು ಇತರ ಆಹಾರ ಸ್ವೀಕರಿಸುವವರೆಗೆ ಸ್ತನ್ಯಪಾನ ನೀಡುವುದರಲ್ಲಿ ತಪ್ಪಿಲ್ಲ ಎಂದ್ರು. ಆಗ ಸರಿಯಾಗಿ ಮಗುವಿಗೆ ಅಂದ್ರೆ ಆ ಹಾಲು ಅದು ಮಗುವಿನ ಹೊಟ್ಟೆಗೆ ಸೇರುವುದಿಲ್ಲ. ಬ್ರೆಸ್ಟ್ ಫೀಡಿಂಗ್ ಅಂದ್ರೆ ಅದು ಈ ತೊಟ್ಟಿನ ಕೆಳಗಿನ ಭಾಗ, ಆ ಕಪ್ಪು ಭಾಗಕ್ಕೆ ನಾವು ಏರಿಯಲ್ ಅಂತೀವಿ, ಅದನ್ನು ಪ್ರೆಸ್ ಮಾಡಿಕೊಂಡು ಕೊಟ್ರೇನೆ ಸರಿಯಾದ ಹಾಲು. 23 ಅಡ್ವಾಂಟೇಜಸ್ ಅಂತ ಇದೆ ಬುಕ್ಕಲ್ಲಿ. ಸಾಧಾರಣ ಇದು ನಾವು ಹೇಳ್ತೀವಿ, ಅದು ಸುಲಭದಲ್ಲಿ ಸಿಗುವಂಥದ್ದು, ಬಹಳ ಕ್ಲೀನ್ ಅಂದ್ರೆ ಅಲ್ಲಿ ಬ್ಯಾಕ್ಟೀರಿಯಾ ಕಡಿಮೆ, ಚೀಪ್ ಅಂದ್ರೆ ಬೇರೆ ನೀವು ಬ್ರೆಸ್ಟ್ ಇದೆಲ್ಲ ಈ ಲ್ಯಾಕ್ಟೋಜನ್ ಅದು ಗೀನೆಲ್ಲ ನೋಡುವಾಗ ಸಿಕ್ಕಾಪಟ್ಟೆ ಕಾಸ್ಟ್ಲಿ, ಇನ್ಫೆಕ್ಷನ್ ಚಾನ್ಸ್ ಜಾಸ್ತಿ. ನಾವು ಸ್ಟೂಡೆಂಟ್ಸ್ ಯಾವ್ದು ಕೇಳ್ತೀವಿ, ಯಾವ ಇಮ್ಯುನೋಗ್ಲೋಬಿನ್ ಅಂದ್ರೆ IgA ಅಂತ ಹೇಳ್ತಾರೆ. ಸೊ ಅದರಲ್ಲಿ ತಾಯಿಗೆ ಸರಿಯಾಗಿ ಹಾಲು ಕೊಟ್ಟರೆ ಕ್ಯಾನ್ಸರ್ ಬರುವುದಿಲ್ಲ. ಇದೇ ವೇಳೆ ಆಶಾ ಕಾರ್ಯಕರ್ತರಿಗೆ ಏರ್ಪಡಿಸಿದ್ದ ಕಾರ್ಯಾಗಾರದಲ್ಲಿ ಮಕ್ಕಳ ಚಿಕಿತ್ಸಾ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ನೂರುಲ್ಲಾ, ಸಮುದಾಯ ಆರೋಗ್ಯ ವಿಭಾಗದ ಡಾಕ್ಟರ್ ಪ್ರಜ್ಞಾ, ಸ್ತ್ರೀರೋಗ ಮತ್ತು ಪ್ರಸವಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕಿ ಡಾಕ್ಟರ್ ರೇಖಲತಾ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿ ಮಾತನಾಡಿದ್ರು. ಆಹಾರ ಕೊಟ್ಟರೆ ಕೂಡ ತಾಯಿ ಹಾಲಿಗೆ ಸಮಾನ ಆಗಿರೋದಿಲ್ಲ. ಸೊ ಹಾಗಾಗಿ ಅದು ಮಗುಗೆ ಅಷ್ಟೊಂದು ಕೊರತೆ ಆಗುತ್ತೆ. ಮಗುಗೆ ವೇಟ್ ಗೇನ್ ಕೂಡ ಆಗಲ್ಲ ಟೈಮ್ ಸರಿಯಾಗಿ. ಸೊ ಹಂಗೆ ಅದಕ್ಕೆ ಅಪೌಷ್ಟಿಕತೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಪದೇ ಇನ್ಫೆಕ್ಷನ್ಸ್ ಆಗೋದು, ತೂಕ ಕಡಿಮೆ ಆಗೋದು, ಹೀಗೆ ಅದು ಒಂದರಿಂದ ಒಂದು ಸುತ್ತಿಕೊಂಡು ಹೋಗುತ್ತೆ. ಸೊ ಅದಕ್ಕಾಗಿ ಫಸ್ಟ್ 4 ತಿಂಗಳು ಕೇವಲ ಸ್ತನಪಾನನೇ ಮಾಡಬೇಕು. ಮಗುಗೆ ತಾಯಿಗೆ ಎದೆ ಹಾಲು ಮಾತ್ರ ಕುಡಿಸ್ಬೇಕು. ನೆಕ್ಸ್ಟ್ ಪೂರಕ ಆಹಾರನ ಸೇರಿಸ್ಕೊಳ್ಬೇಕಾಗತ್ತೆ. ಮಗುಗೆ ಅಷ್ಟೇ ಸಾಕಾಗಲ್ಲ. ನಿಧಾನಕ್ಕೆ ಮಗುಗೆ 9 ತಿಂಗಳ ಅಷ್ಟಿಗೆ 10, 11, 12 ತಿಂಗಳಿಗೆ ನಿಧಾನಕ್ಕೆ ನಾವು ಊಟ ಮಾಡುವ ಆಹಾರವನ್ನ. ಈ ಸಂದರ್ಭ ಕಣಚೂರು ಮೆಡಿಕಲ್ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ಆಡಳಿತ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ರೋಹನ್ ಮೋನಿಸ್, ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ದೇವಪ್ರಸಾದ್ ಶೆಟ್ಟಿ, ಸ್ತ್ರೀರೋಗ ಮತ್ತು ಪ್ರಸೂತಿ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಕದ್ರಿ ಯೋಗೀಶ್ ಬಂಗೇರಾ, ನಾಟಿಕಲ್ ಆರೋಗ್ಯ ಕೇಂದ್ರದ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಉಮಾದೇವಿ, ಕರ್ನಲ್ ಡಾಕ್ಟರ್ ಕಿರಣ್ ಕುಮಾರ್, ಡಾಕ್ಟರ್ ಸಾಫಾ ಮನ್ಸೂರ್ ಮತ್ತಿತರರು ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ, V4 News 24/7 ಉಳ್ಳಾಲ.